ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇತವಾರ್ತೆದಿವರ ಒಡಿಪು ಜಿಲ್ಲೆಡು ಪುನರುಸು ಮಹಾನಕ್ಷತ್ರದ ಬಡ್ಸ ಭಾರೀ ಸಮಸ್ಯೆ ಉಂಡು ಮಲ್ತದಂಡ ತಗ್ಗದ ಜಾಗೆಲು ಮಾತ ಸುದತಂಚ ಆದಿತ್ತಂಡ ಅಷ್ಪೊಡ್ತಲು ಹೆಚ್ಚು ಜನಕ್ಲೇನು ಅಪಾಯ ಉಂಡಾವಂದಿನಂಚ ದುಂಬತ್ತ ಜಾಗ್ರತೆ ವಹಿಸದು ಬಚಾವು ಮಲ್ತದಿತ್ತೇರ ಒಡಿಪು ಜಿಲ್ಲೆಡಿ ಈ ಸರ್ತಿ ಪುನರಸು ನಕ್ಷತ್ರದ ಬಡ್ಸ ಭಾರಿ ಉಪದ್ರ ಕೊಡ್ದಿದ್ದದ ಓಲು ತುಂಡಲವಲು ಒಲ್ಲ ತಮ್ಮೆಲ್ದು ತಗ್ಗು ಜಾಗಿಲೆಡು ಎರ್ಕದು ಸುದೆ ತಂಚ ತೋಜಿದಂಡ ಒಡಿಪುಡು 118 ಮಿಲಿಲೀಟರ್ ಬಡ್ಸ ಬತ್ತಿದ್ದದ ನೂದುಡ್ದುಲ ಹೆಚ್ಚ ಇಲ್ಲಲೆನ ಸುತ್ತಮುತ್ತ ಬೊಲ್ಲ ಬೈದಂಡ ಅಷ್ಪೊಡ್ದುಲ ಹೆಚ್ಚ ಜನಕ್ಲೇನು ಬಚಾವ್ ಮಂತದಂಡ ರೆಡ್ ಅಲರ್ಟ್ ಘೋಷಣೆ ಆದಿತ್ಯ ನಡೆದವರ ಶಾಲೆ ಕಾಲೇಜುಲೆಗೆ ರಜೆ ಘೋಷಣೆ ಮಲ್ತದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ ಪಿತಾಡ್ಪಾದಿತ್ಯರ ಗುಂಡಿಬೈಲು ಬೈಲಕೆರೆ ಕಲ್ಸಂಕ ಕೃಷ್ಣಮಠದ ಗಾಡಿಲೆ ನುಂತವನ ಸುತ್ತಮುತ್ತ ಸುದತಂಚ ಆದಿತ್ತಂಡ ಒಡಿಪು ಅಗ್ನಿಶಾಮಕ ದಳದಕ್ಲು ರಕ್ಷಣೆ ಮಲ್ತಿನ ಜನಕ್ಲೇನು ಒಡಿಪು ಕೃಷ್ಣಮಠ ಪಾರ್ಕಿಂಗ್ ಪರಿಸರಡುಪ್ಪುನ ಹೋಟೆಲ್ ಮದುರಡು ಉಂತ್ಯರ ವ್ಯವಸ್ಥೆ ಮಲ್ದಂಡ ಸಮಾಜ ಸೇವಕರ ಕೃಷ್ಣಮೂರ್ತಿ ಆಚಾರ್ಯ ಬಕಾರನ ಬುಡಿದೆ ಅಕ್ಲಿನ ಹೋಟೆಲ್ಡು ವನಸು ತೆನಸು ಚಾಯಗೂ ವ್ಯವಸ್ಥೆ ಮಲ್ತು ಕೊಡ್ತಾರ ಕೃಷ್ಣಮೂರ್ತಿ ಆಚಾರ್ಯರು ಸಾಮಾಜಿಕ ಕಾರ್ಯಕರ್ತರಾದ ಸಮಾಜಕ ಬೋರ್ಡೈ ಪಾಕ ಕಾರ್ಯಾಲಯನ ಮಲ್ತದೇರ ಬೊಲ್ಲದ ಪೊರ್ತುಡು ಜಿಲ್ಲಾಡಳಿತ ಪುನರ್ವಸತಿ ಕೇಂದ್ರಲೇನು ಸುರು ಮಲ್ತದ ಸಂತ್ರಸ್ತರಿಗೆ ನಿಲೆ ಮಲ್ತು ಕೊರೊಂದುಂಡು ಆಂಡ ಕೃಷ್ಣಮೂರ್ತಿ ಬಕಾರೆನ ಬುಡಿದಿ ಬೊಲ್ಲ ಸಂತ್ರಸ್ತರಿಗೆ ಅಕ್ಲೆನ ಹೋಟೆಲ್ಡು ಕೋಣೆಲೆನ ದೆತ್ತದಿದ್ದು ಸಾರ್ವಜನಿಕ ವಲಯಡು ಮೆಚ್ಚುಗೆಗೆ ಸಂದಿದೇರ ಉಡುಪಿ ಜಿಲ್ಲೆಯಾದ್ಯಂತ ಮಳೆಯಿಂದಾಗಿ ತುಂಬ ಹಾನಿಯಾಗಿದ್ದು ಕೃಷ್ಣಮಠದ ಬಯಲಕೆರೆ ಪ್ರದೇಶ ಈ ಬಾರಿ ಕೂಡ ಇದು 2ನೇ ಬಾರಿ ಬಯಲಕೆರೆ ಪ್ರದೇಶ ಮುಳುಗಡೆಯಾಗಿದ್ದು ಅನೇಕ ಮಂದಿಯನ್ನು ಇಲ್ಲಿ ನಾವು ಬಂದು ವಸತಿಯನ್ನು ಅವರಿಗೆ ಒದಗಿಸಿದ್ದೇವೆ ಇವತ್ತಿನ ದಿವಸ. ಯಾಕಂತ ಹೇಳಿದರೆ ಇಲ್ಲಿ ಅನೇಕ ರೀತಿಯಲ್ಲೂ ನಿರಂತರವಾಗಿ ಒಂದು 7, 8, 9, 10 ವರ್ಷಗಳಿಂದ ಈ ಸಮಸ್ಯೆ ಹೆಚ್ಚು ಉಲ್ಬಣ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಈ ಇಂದ್ರಾಣಿ ನದಿ ಈ ಪಕ್ಕದಲ್ಲೇ ಇಂದ್ರಾಣಿ ನದಿ ಹರಿತಾ ಇದೆ. ಆ ನದಿ ಈ ನೆರೆ ಬರಲಿಕ್ಕೆ ಮುಖ್ಯ ಕಾರಣ ಇಂದ್ರಾಣಿ ನದಿಯನ್ನು ಆ ಕಾಂಕ್ರೀಟ್ ವಾಲನ್ನು ಚಿಕ್ಕದಾಗಿ ಮಾಡಿದ್ದು. ಈ ಹಿಂದೆ ಒಂದು 4 ವರ್ಷಗಳ ಹಿಂದೆ ಕಾಂಕ್ರೀಟ್ ವಾಲ್ ಮಾಡುವಾಗ ಆ ವಾಲನ್ನು 10 ಫೀಟ್ನಷ್ಟು ಚರಂಡಿಯನ್ನು ಚಿಕ್ಕದು ಮಾಡಿದ್ದರಿಂದ ಈ ಕೃತಕ ನೆರೆ ಅಂತೇಳಿ ಹೇಳ್ಬೋದು. ಈಗ ಪರಿಸರಕ್ಕೆ ಎಲ್ಲರಿಗೂ ಹಾನಿಯಾಗಿದೆ. ಇದರಿಂದಾಗಿ ತುಂಬ ಜನರಿಗೆ ತೊಂದರೆ ಆಗ್ತಾಯಿದೆ. ಇದನ್ನು ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಸರಿದೂಗಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಹಾಗೂ ನಿರಂತರವಾಗಿ ಈ ಸಮಸ್ಯೆ ಉಲ್ಬಣಗೊಳ್ಳದಂತೆ ನೋಡಿಕೊಳ್ಬೇಕು. ಸುಮಾರು 10 ವರ್ಷಗಳಿಂದ ಈ ನಿರಂತರವಾಗಿ ನಾವು ಈ ಉದ್ಯಮ ಇಲ್ಲಿ ಯಾವಾಗದಿಂದ ಶುರು ಮಾಡಿದ್ದೇವೆ. ನಿರಂತರವಾಗಿ ಒಂದು 10 ವರ್ಷದಿಂದ ಆಶ್ರಯವನ್ನು ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ರಾತ್ರಿ ಕೆಲವು ಸರ್ತಿ ಈಗಾಗಲೇ ಫೈರ್ ಸ್ಟೇಷನ್ ಆಫೀಸರ್ನವರೆಲ್ಲ ಬಂದು ಹೋದರು. ಮೊನ್ನೆ ಸಮೇತ ಬೆಳಿಗ್ಗೆ 4 ಗಂಟೆಗೆ ಜಾವಕ್ಕೆ ಯಾರು ಇರಲಿಲ್ಲ, ನೀವು ಕೊಟ್ಟಿದ್ದೀರಾ ಒಳ್ಳೆ ಕೆಲಸ ಅಂತೇಳಿ. ಮನುಷ್ಯ ಯಾವಾಗಲೂ ಹುಟ್ಟಿದ ನಂತರ ಅವನು ಇರುವಾಗ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮಗೊಂದು ಆಸೆ. ಆ ಆಸೆಯನ್ನು ನಾವು ಈ ಮೂಲಕ ಮಾಡ್ತಾಯಿದ್ದೇವೆ. ನಮಗೆ ಪ್ರತಿ ವರ್ಷ ಇದೇ ಪ್ರಾಬ್ಲಮ್, ಎಲ್ಲ ಕಡೆ ಬ್ಲಾಕ್ ಆಗಿ ನೀರಿಗೆ ಹೋಗಲಿಕ್ಕೆ ಜಾಗ ಇಲ್ಲ. ನಾವು ಸುಮಾರು ವರ್ಷದಿಂದ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಯಾರ ಹತ್ರ ಎಷ್ಟು ಹೇಳಿದರೂ ನಮಗೆ ಪರಿಹಾರ ಕಾಣ್ತಾ ಇಲ್ಲ. ಆದರೆ ನಮಗೆ ಈ ನೆರೆ ಬಂದ ಕೂಡಲೇ ನಮಗೆ ನೆನಪಾಗೋದು ಈ ಮಧುರಾ ಛತ್ರದ ಕೃಷ್ಣಮೂರ್ತಿ ಸರ್ ಮತ್ತು ಅಮೃತ ಮೇಡಮ್. ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮನ್ನು ಇಲ್ಲಿ ಸ್ವಾಗತಿಸಿ ನಮಗೆ ಯಾವುದೇ ರೀತಿಯ ಅನುಕೂಲ ಬೇಕು ಪ್ರತಿಯೊಂದನ್ನು ಮಾಡಿಕೊಡುವ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳಬೇಕಂತ ಹೇಳಿ ಬಯಸ್ತೇನೆ. ಮತ್ತು ನಮ್ಮ ಈ ಸಮಸ್ಯೆಗೆ ಒಂದು ಏನಾದರೂ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕಾಗಿಯೂ ಕೇಳಿಕೊಳ್ತೇನೆ. ನಮಗೆ ಏನು ಹೇಳಿದರೂ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ಈ ಸ್ಥಳೀಯ ನಿವಾಸಿಯವರಿಗೆ ಕರೆದು ಆಧರಿಸಿದ್ದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ.
ಇಲ್ಲಡೆ ಪೊಗ್ಗುದು ದರೇಡ ಮಲ್ಪುನ ಇತ್ತೆ ಹೆಚ್ಚೊಂದಿತ್ತದು ಕುಡ್ಲಡು ಕುಡೊಂಜಿ ದರೋಡೆ ನಡೆತದಂಡ ಕೊಟ್ಟಾರಡು ಹಿರಿಯರಿತ್ತಿನ ಇಲ್ಲಡೆ ಅಂಗಾರೆ ಪುಲ್ಯ ಕಾಂಡೆ ಪೊಗ್ಗುದು ತಿಕ್ಕಿನ ಮಾತ ಪೂಜೊಂದು ಇಲ್ಲಲ್ದ ಕಾರಡು ಪದ್ರಡಾಯಿನ ಸಂಗತಿ ನಡೆತದಂಡ ಇಂಚಿಪದ ದಿನಕ್ಲೆಡು ಕಲ್ವೇರು ಬೊಕ್ಕ ದರೋಡೆ ಮಲ್ಪನಕ್ಲ ಕಾರ್ಬಾರಿ ಹೆಚ್ಚಾತಂಡ ಇಂಚಿಪ ಕುಡ್ಲದ ಉಲಾಯಿ ಬುಟ್ಟುಡು ದರೋಡೆ ನಡತಿನ ಬೆರಿಕೆ ಇತ್ತೆ ಕುಡ್ಲ ಕೊಟ್ಟಾರದ ಇಲ್ಲು ಒಂಜೆಡ್ದು ದರೋಡೆ ಮಲ್ದೆರ ಪುಲ್ಯಕಾಂಡೆ ಮೂಜರೇಗ ಕಲ್ವೇರು ಪೊಗ್ಗುದೆರ ಇಲ್ಲಡು ಹಿರಿಯರು ಮಾತ್ರ ಇತ್ತದ ಅಕ್ಲಿನ ಜೋಕುಲು ಪಿದೈದೆ ಶುಡುಲ್ಲೆರ ಅಯ್ನು ಪಿಂದದೆ ಈ ದರೋಡೆ ನಡಪಾಯಿನ ಸಾಧ್ಯತೆ ಉಂಡು ಇಲ್ಲಲ್ದಕ್ಲಿನ ಪೋಡಿಪಾದ ಬಂಗಾರ ಪದ್ದೆ ಲೂಟದು ಇಲ್ಲಡು ಉಂತಾದಿತ್ತಿನ ಕಾರಡು ಪದ್ರಾಡಾತೆರ ಕೊಟ್ಟಾರದ ಇಲ್ಲಡು ದರೋಡೆ ಆದಿತ್ತದು ಕಾರು ಮುಲ್ಕಿಡು ತೋಜಿದಂಡ ಕಾರಡು ಮೊಬೈಲ್ ಒಂಜಿ ತಿಕ್ಕದಿತ್ತದು ಪೊಲೀಸರು ತನಿಖೆ ಮಲ್ತೊಂದುಲ್ಲೇರ ಅತ್ಯಾರ್ಲೆನ್ ತೋಜಾದು ಪೋಡಿಪಾದ ದರೋಡೆ ಮಲ್ತಿನಕ್ಲು ಕಾರ್ದ ತರ್ಕೊಲು ದೆತೊಂದರಂದು ಇಲ್ಲಲ್ದ ಹಿರಿಯರು ದೂರು ಕೊಡ್ತೇರ ಹಿರಿಯ ಪೊಲೀಸ್ ಅಧಿಕಾರುಲು ಜಾಗೆಗೂ ಹೋದು ತನಿಖೆ ನಡಪಾದೆರ ಬಡ್ಸೋಡ್ದಾದ್ರ ಬೈಕಂಪಾಡಿ ಕೈಗಾರಿಕೆ ಪ್ರದೇಶಡು ಪಾಕ ಕೈಗಾರಿಕೆಲು ಮುರ್ಕುದ ಸೋಮವಾರದ ಬಡ್ಸೋಡ್ದಾದ್ರ 2 ಕೋಟಿ ರೂಪಾಯಿದಾತ ನಷ್ಟ ಉಂಡಾತನೆಂದು ಕೆನರಾ ಕೈಗಾರಿಕಾ ಸಂಘ ಮಾಹಿತಿ ಕೊಡ್ತುಂಡು ಬಡ್ಸೋಡ್ದಾದ್ರ ಬೈಕಂಪಾಡಿ ಕೈಗಾರಿಕಾ ಪ್ರದೇಶಡು ಪಾಕ ಕೈಗಾರಿಕೆಲು ಮುರ್ಕುದ ಸೋಮವಾರದ ಬಡ್ಸೋಡ್ದಾದ್ರ 2 ಕೋಟಿ ರೂಪಾಯಿದಾತ ನಷ್ಟ ಉಂಡಾತನೆಂದು ಕೆನರಾ ಕೈಗಾರಿಕಾ ಸಂಘ ಮಾಹಿತಿ ಕೊಡ್ತುಂಡು ಜಿಲ್ಲೆದ ಸುತ್ತಮುತ್ತದ ಆಸ್ಪತ್ರೆಗಳಿಗೆ ಆಮ್ಲಜನಕ ಒದಗಾವನ ಮಲಬಾರ್ ಆಕ್ಸಿಜನ್ ಸಂಸ್ಥೆದ ಕಟೋಣ ಸುತ್ತಲ ನೀರು ಇರ್ಕದಂಡ ಬೇತೆ ಬೇತೆ ಮಲ್ಲ ಕೈಗಾರಿಕೆಗಳಿಗೆ ಅಗತ್ಯ ಸಾಧನಲೆನ ತಯಾರು ಮಲ್ಪನ ಅಜಿತ್ ಎಂಟರ್ಪ್ರೈಸಸ್ ಸುತ್ತಲ ಬೊಲ್ಲ ಉಂಡು ದುರ್ಗಾ ಮೋಟರ್ಸ್ ಜೆವಿ ಸ್ಪ್ರಿಂಗ್ಸ್ ಗುರುದೇವ ಪ್ಲಾಸ್ಟಿಕ್ಸ್ ಆಕ್ವಲೈಟ್ ಮಂಜುನಾಥ ರಬ್ಬರ್ಸ್ ರಾಡ್ರಿಕ್ಸ್ ಗ್ಯಾರೇಜ್ ಬೊಕ ಸುತ್ತಮುತ್ತದ ಮಾತಾ ಸೂಕ್ಷ್ಮ ಇಲ್ಯ ಬೊಕ ನಡುವನ ಕೈಗಾರಿಕೆಲೆಗೆ ಬಡ್ಸ ನಷ್ಟ ಉಂಡು ಮಲ್ದಂಡ ವಡ್ಸಲ ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ತೋಜನ ಬೊಲ್ಲ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಾವನಂಚ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸರ್ಕಾರಗೂ ಒತ್ತಾಯ ಮಲ್ದಂಡ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ಪಡ್ಡೈ ಭಾಗ ವಡ್ಸಲ ಜೋರು ಬೊಲ್ಲ ಎದುರ್ಸಾವಂದುಂಡು APMC ಬೊಕ BPCLದ ಅವೈಜ್ಞಾನಿಕ ಕಟ್ಟುನ ಬೊಕ ಸರಿಯಾದ ಜನಿನ ಚರಂಡಿ ವ್ಯವಸ್ಥೆಂದಕ್ಕೆ ಕಾರಣ ಬೈಕಂಪಾಡಿ APMC ಯಾರ್ಡ್ ನೀರು ಪರಿಪರೆ ಮಾರ್ಕುಲೆನ್ ತಿರ್ತ ಹ್ಯೂಮ್ ಪೈಪ್ ಲೈನ್ ಪಾಡ್ದಿತ್ತದ ಐತ ಒಂಜಿ ಭಾಗ ಪೊಯ್ಯದಿಂಜದು ಪೋತುಂಡು ಬೈಕಂಪಾಡಿ ಡುಪ್ಪನ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ KAA ಪಾಕ ವರ್ಷಲೆಡ್ದ ಜಿಲ್ಲಾಡಳಿತ ಕೈಗಾರಿಕಾ ಇಲಾಖೆ ಬೊಕ ಊರುದ ಶಾಸಕರ ಸಂಸದರ್ನ ಗುಮನೋ ಕನತಂಡಲ ಒವ್ವೆ ದಿಂಜ ಕಾಲದ ಪರಿಹಾರ ಸರ್ಕಾರ ಜಾರಿ ಕನದಜೆ ಈ ಸಮಸ್ಯೆನ ಕಮ್ಮಿ ಮಲ್ಪರೆ KIA ಸಂಘದ ಸದಸ್ಯರೆಡ್ದು ಒಟ್ಟು ಮಲ್ತದ 25 ಲಕ್ಷ ರೂಪಾಯಿ ಖರ್ಚು ಮಲ್ದಂಡ ಆಂಡ APMC ಯಾರ್ಡ್ ಬೊಕ BPCL ಕಡತು ಪೊಪ್ಪನ ಡೌನ್ ಸ್ಟ್ರೀಮ್ ಚರಂಡಿಲೆನ ಅವೈಜ್ಞಾನಿಕ ವ್ಯವಸ್ಥೆನ ಸರಿ ಮಲ್ಪರೆ ಕಾಸ್ತ ಸಮಸ್ಯೆ ಉಂಡಾತನಂದು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಗುರ್ಕಾರ್ಯರು ಅರುಣ್ ಪಡಿಯಾರ್ ತೆರಿಪಾದಿರ ಸೋಮವಾರದ ಬಾರಿ ಬಡ್ಸೋಗು ಮುಲ್ಕಿ ತಾಲೂಕು ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಪುಗೊಡೆ ಮಗಡ್ದಂಡು ಕರೆಂಟ್ ಕಂಬ ಗೂವೇಲು ಗಾಡಿಲೆ ನುಂತಾವನ ಜಾಗಿಲೆಗೆ ನಷ್ಟ ಉಂಡಾತಂಡ ಪುನರಸು ಮಹಾನಕ್ಷತ್ರದ ಬರ್ಸ ಬರುಂದಿತ್ತದ 4ನೇ ದಿನ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆದೊರ್ಮೆಡು ಭಾರಿ ಬರ್ಸ ಬತ್ತದ ಪಾಕ ಕಡಿಟ ನಾಶ ನಷ್ಟ ಉಂಡಾತಂಡ ಮುಲ್ಕಿ ತಾಲೂಕು ಪಾವಂಜದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಡೆಪುಗೋಡೆ ಮಗಡ್ದು ಕೆಲವು ನಷ್ಟ ಆತಂಡ ಭಾರಿ ಗಾಳಿ ಬಡ್ಸೋಗು ತಾರಿದ ಮುದೆಲ್ದ ಮಣ್ಣು ಸಡಿಲಾದ ಕೆಂಪು ಕಲ್ಲದ 5 ಅಡಿ ಎತ್ತರದ ತಡೆಪುಗೋಡೆ ಬಿಚ್ಚದು ಬುಡ್ದುಂಡು ಗೋಡೆ ಮಗರ್ನೆಡ್ದವರ ಕರೆಂಟ್ ಕಂಬ ಗೂವೆಲ್ ಬೊಕ ದೇವಸ್ಥಾನದ ಗಾಡಿಲೆನ್ ದಿಪ್ಪನ ಜಾಗೆಗೆ ನಷ್ಟ ಆತಂಡ ಗೋಡೆದ ಕೈತಲು ಒವ್ವಿ ಕಾಡಿಲೆನು ಉಂತಾವಿನ ನಡೆದವರ ಮಲ್ಲ ಅಪಾಯ ಬೊಕ ನಷ್ಟ ಆಪನೆಡ್ದು ಬಚ್ಚವಾತಂಡ ತತ್ಕಾಲಕ್ಕೂ ಮಣ್ಣದಿತ್ತದು ಪ್ಲಾಸ್ಟಿಕ್ ಟರ್ಪಾಲ್ ಪಾಡ್ದು ದುಂಬತ್ತ ಜಾಗ್ರತೆ ವಹಿಸದಂಡ ನಿರಂತರವಾಗಿ ಹುರಿಯುತ್ತಿರುವ ಮಳೆಯಿಂದಾಗಿ ನಮ್ಮ ದೇವಸ್ಥಾನದ ಒಂದು ಬಗೆಯ ಒಂದು 20 ಮೀಟರ್ನಷ್ಟು ಅಲ್ಪ ಭಾಗ ಕುಸಿದಿದ್ದು ಅದನ್ನು ಈಗಾಗಲೇ ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ PDO ಅವರು ಅವರು ಬಂದು ಹೋಗಿದ್ದಾರೆ. ನಮ್ಮ ಮಾನ್ಯ ಶಾಸಕರಾದಂಥ ರಘುನಾಥ್ ಕೋಟೆಯನ್ನು ಕೂಡ ತಿಳಿಸಿದ್ದೇವೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಕೂಡ ತಿಳಿಸಿದ್ದೇವೆ. ಮಳೆ ನಿಂತ ಕೂಡಲೇ ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಸುಭದ್ರವಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಯಾವುದೇ ತೊಂದರೆ ಇಲ್ಲ. ಯಾಕಂತೇಳಿದ್ರೆ ಈಗ ಕುಸಿದ ಮೇಲ್ಭಾಗದ
ಸ್ವಲ್ಪ ಭಾಗ ಮಾತ್ರ. ಕೆಳಗಿನ ಭಾಗ ಒಂದು 5 ಮೀಟರ್ನಷ್ಟು ಎತ್ತರಕ್ಕೆ ನಾವು ಈಗಾಗಲೇ ಗಟ್ಟಿಯಾದಂಥ ತಡೆಯನ್ನು ಕಟ್ಟಿದ್ದೇವೆ. ಪಶ್ಚಿಮ ಬಂಗಾಳದ ಕಡೀಡ್ದ ಮುಖ್ಯಮಂತ್ರಿ ಡಾಕ್ಟರ್ BC ರಾಯ್ ವೈದ್ಯರಾದಿತ್ತದ ಅಖೇರಿಗಾರನ ಇಲ್ಲನೆ ಸರ್ಕಾರಿ ಆಸ್ಪತ್ರೆ ಆದ ಸರ್ಕಾರಗೂ ಕೊಡುಗೆ ಕೊರ್ನಾರಂದು ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಪಂತೆರ ಕುಡ್ಲಡ್ ನಡತಿನ ವೈದ್ಯರನ ದಿನಾಚರಣೆಯ ಆರು ಮಲ್ಲಬಿನರಾದ ಪಾಲ್ದೊಂಡೆರ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಘಟಕ ಬಕ IMA ಚಾರಿಟೇಬಲ್ ಟ್ರಸ್ಟ್ದ ಜತೆ ಸೇರಿಗಿಡ ಡಾಕ್ಟರ್ BC ರಾಯರನ ನೆಂಪು ಮಲ್ತೊನ್ನ ವೈದ್ಯರನ ದಿನಾಚರಣೆ ತಮ್ಮನ ಬಕ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ಐತಾರ ಕುಡ್ಲದ IMA ಹೌಸ್ದ ಡಾಕ್ಟರ್ AV ರಾವ್ ಸಭಾಂಗಣ ನಡೆತಂಡ. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಬಕ ಕುಡ್ಲದ ತೇಜಸ್ವಿನಿ ಆಸ್ಪತ್ರೆದ ಗುರ್ಕಾರ್ಯರ ಡಾಕ್ಟರ್ M ಶಾಂತಾರಾಮ ಶೆಟ್ಟಿ ಮಲ್ಲಬಿನರಾದ ಪಾಲ್ದೊಂಡೆರ. ವೈದ್ಯಕೀಯ ಕ್ಷೇತ್ರಡು ಬಾರಿ ಎಡ್ಡೆ ಸೇವೆ ಸಂದಾಯಿನ ವೈದ್ಯರು ಡಾಕ್ಟರ್ LL ಜೋಶುವ, ಜನರಲ್ ಸರ್ಜನ್ ಡಾಕ್ಟರ್ ಜೀವರಾಜ ಸ್ವರಕೆ, ಪೆತ್ಪವನ ಬಕ ಪೊಂಜೋಲನ ಸಿಕ್ಕಿದ ಬಗಿಟ್ ಎಡೇನ ತೆರಿನ ಡಾಕ್ಟರ್ ಇಂದುಮತಿ ಮಲ್ಯ, ಫ್ಯಾಮಿಲಿ ವೈದ್ಯರ ಡಾಕ್ಟರ್ ಸುಬೀರ್ ರೆಬೆಲ್ಲೋ ಮೊಕ್ಲಿಗೆ ತಮ್ಮನೆದ ಮರ್ಯಾದೆ ಮಲ್ತೆರ. IMA ಕುಡ್ಲ ಘಟಕದ ಗುರ್ಕಾರ್ಯರ ಡಾಕ್ಟರ್ ರಂಜನ್ RK, ಕಾರ್ಯಂತರ ಡಾಕ್ಟರ್ ಅವಿನ್ BR ಆಳ್ವ, ಪಣವದ ಗುರ್ಕಾರ್ಯರ ಡಾಕ್ಟರ್ ಪ್ರಶಾಂತ್, ನನ್ನದ ಗುರ್ಕಾರ್ಯರ ಡಾಕ್ಟರ್ JC ಮರಿಯಾ ಡಿಸೋಜಾ, ಟ್ರಸ್ಟ್ ಗುರ್ಕಾರ್ಯರ ಡಾಕ್ಟರ್ ದಿವಾಕರ ರಾವ್, ಟ್ರಸ್ಟ್ ಕಾರ್ಯಂತರ ಡಾಕ್ಟರ್ ಸಚ್ಚಿದಾನಂದ ರೈ, ಪಣವದ ಗುರ್ಕಾರ್ಯರ ಡಾಕ್ಟರ್ KR ಕಾಮತ್ ಈ ಪೊರ್ತಡಿತ್ತರ. ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮಟ್ಟು ಪುದರಪೋಯಿ ನರಂಬುದ ಬಗೆಟ್ ಎಡೇನ ತೆರೆನ ಕನ್ಸಲ್ಟೆಂಟ್ ಆರ್ಥೋಫಿಡಿಷಿಯನ್ ಡಾಕ್ಟರ್ ದೀಪಕ್ ರೈ ಮುಖ್ಯ ಉಪನ್ಯಾಸ ಕೊಡ್ದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಎ ಹ್ಯೂಮನ್ ಟಚ್ ಪನ್ಪನೈ ಸೇಡು ಪಾತಿರಿಯರ. ಗುರ್ಕಾರ್ಯರ ಡಾಕ್ಟರ್ ರಂಜನ್ RK ಬಕ ಕಾರ್ಯಂತರ ಡಾಕ್ಟರ್ ಅವಿನ್ ಡಾಕ್ಟರ್ BC ರಾಯ್ರನ ನೆಂಪುದ ವೈದ್ಯರನ ದಿನಾಚರಣೆದ ಮಹತ್ವ ತೆರಿಪಾಯರ. ಮಲ್ಲಬಿನರ ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಪಾತಿರ್ದ ಡಾಕ್ಟರ್ BC ರಾಯ್ ವೈದ್ಯರ್ಲ ಆದಿತ್ಯದ ಪಶ್ಚಿಮ ಬಂಗಾಳದ ಕಡೀಡ್ದ ಮುಖ್ಯಮಂತ್ರಿ ಆದಿತ್ಯರ ಅರೆನ ಸೇವೆ ಅಕೇರಿ ಆಯ್ಬಕ್ಕ ಅರೆನ ಎಲ್ಲನೇ ಸರ್ಕಾರಿ ಆಸ್ಪತ್ರೆ ಆದ ಸರ್ಕಾರಗೂ ಕೊಡುಗೆ ಕೊರ್ನಾರ ಅರೆನ ಪುಟ್ಟಿನ ದಿನನು ವೈದ್ಯರನ ದಿನಾಚರಣೆ ಆದ ಕರಿಪುಣೊಂದು ಪಂಡ್ಯರ. ವೈದ್ಯರನ ಕೆಲಸ ದೇವೇರ್ನ ಕೊಡುಗೆ ಸಮಾಜದ ಮಾತೆರ್ಲ ವೈದ್ಯರನ ದಿನಾಚರಣೆ ಮಲ್ಪೇರ ಎಡ್ಡೆಪ್ಪು ಬೈಕ್ವೇರ ಭಾರತಡು 13,80,000 ಡಾಕ್ಟರ್ನಕ್ಲುಲ್ಲೆರ ಐಟ್ 3,00,000 ಮಾತ್ರ IMA ಸದಸ್ಯರು ಇತ್ತೆ ಕೆಲವರು ಪೊಕ್ಕಡೆ ವೈದ್ಯರೇನ ಟಾರ್ಗೆಟ್ ಮಲ್ಪೇರ ಅಕ್ಲಿನ ಸೇವೆನ ಗುರ್ತ ಮಲ್ತಂದೆ ಇಂಚ ಮಲ್ಪೇರ. ವೈದ್ಯರು ಈ ಬಗೆಟು ಗುಮನ ಕುರುಡು ವೈದ್ಯರನ ಬೇಲೆನ ಗಿರಾಕಿಲೆನ ಕಾಯ್ದದ ಡಿಟ್ ಕನೆಯರೆ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು. ಇದಕ್ಕೆ ಎದುರಾದ ಮಾತಾ ಡಾಕ್ಟರ್ನಗಳು ಸಂಘಟನೆ ಅದು ಒಟ್ಟಾದ ಪ್ರತಿಭಟನೆ ಮಲ್ಪಡೊಂದು ಪಂಡಿರ. ಕಣ್ಣು ತೋಜಂದಿನ ಕಲಾವಿದರು ಸೇಸ ಪದ ಪನ್ಪುನ ಕಾರ್ಯಕ್ರಮ ನಡಪಾದು ಕೊರಿಯರ. ಅಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಪೊಂಜು ಘಟಕದ ಸದಸ್ಯರು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದು ಕೊರಿಯರ. Doctor's Day is unique. Unique by the fact it is celebrated on the death and birth anniversary of a great doctor. It is unique by the fact that the people of the country recognize the doctors, what they have done to the society, and celebrate this day. Engineers Day, nobody celebrates except the engineers. But the doctors, they celebrate. Each one of you would have got from your telephone many wishes. Doctor, I wish you a great Doctor's Day. That is what doctors are. And that is a God-given gift to us. God-given gift to us which no other profession has. But we have nearly 13,80,000 doctors in this country. And we have 15 lakh engineers in this country. And another 15 lakhs lawyers in this country. And about 4 lakhs chartered accountants. Every year, July 1st, BC Roy Award is given to the people who excel in their field of medicine or art and science or political science. In this field, who all excel in this field, the government of India recognize and they give BC Roy Award. So, Dr. BC Roy ಅವರು ಉತ್ತಮ ಚಿಕಿತ್ಸಕ, ಹಾಗೆಯೇ ಫ್ರೀಡಮ್ ಫೈಟರ್ ಕೂಡ ಆಗಿದ್ದರು, ಹಾಗೆಯೇ ತುಂಬ ಸಮಾಜ ಸೇವೆಯಲ್ಲೂ ಕೂಡ ತೋರಿಸ್ಕೊಂಡಿದ್ರು. ಆ ಸ್ಮರಣಾರ್ಥವಾಗಿ ಇವತ್ತು ಜುಲೈ 1st ಅಂತ ಏನು ಹೇಳ್ತೇವೆ ಡಾಕ್ಟರ್ಸ್ ಡೇ, ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ಸ್ ಡೇ ಅಂತ ನಾವು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೇವೆ. And it gives me great pleasure to talk to you on something which is very close to my heart. That is joint replacement surgery
And I guess I use the topic joint replacement, artificial intelligence with a human touch. This slide has a lot of meaning. Without technology, humanity has no future. But what we have to be careful is that we don't become mechanized and we don't lose our human feelings. And that's exactly what I mean to say, that it is an artificial intelligence, but with a human touch. ಬಂಟ್ವಾಳ ತಾಲೂಕು ನರಿಕೊಂಬು ಗ್ರಾಮದ ಶಂಭೂರು ಬರ್ಕೆ ಪನ್ಪನವಲು ಪಾಕ ವರ್ಷಲೆಡ್ದು ಪಡೀಲ್ ಬುರ್ದಿನ ಕಂಡೋಡು ಕರಿನ 4 ವರ್ಷಲೆಡ್ದು ಶಂಭೂರದ ಶಿರ್ಡಿ ಸಾಯಿಬಾಬಾ ಮಂದಿರದ ನಿಲೆಟ್ ಬೆನ್ನಿ ಸಾಕುಲಿ ಮಲ್ತೊಂದುಲ್ಲೆರ. ಈ ಸರ್ತಿ BC ರೋಡ್ದ ಬಿ ಮೂಡ ಸರಕಾರಿ ಪದವಿ ಪೂರ್ವ ಕಾಲೇಜದ ಬರವು ಕಲ್ಪನಕ್ಲು NSS ದ ನಿಲೆಟ್ ಸೇರೊಂದೆರ. 5 ಎಕರೆದಾತ ಮಲ್ಲೆಗುಪ್ಪುನ ಬೆನ್ನಿ ಸಾಗಲಿದ ಕಂಡದ ಉದ್ದೋಗ್ಲ ಕಂಡುಡುಬಕ ಪುನಿಟ್ ಬರುವ ಕಲ್ಪನ ಕಾಲೇಜಿದ ಚೂಕುಲು ನಿಚ್ಚಲ ಕ್ಲಾಸ್ಡ್ ಪೆನ್ನು ಬುಕ್ಕು ಪತ್ತಿನಕ್ಲ ಕೈಟ್ ನೇಜಿದ ಸುಡಿ ಬರೊಂದುಪ್ಪುನ ಬರ್ಸುನು ಗನ್ನಿಯೇ ಮಲ್ಪಂದೆ ದತ್ತಪಾಡ್ನ ಕಂಡುಡು ಬರವು ಕಲ್ಪನಕ್ಲು ನೇಜಿ ನಡ್ಪುನ ಪುರ್ಲು ಶಂಭೂರು ಬರ್ಕೆ ಕೈತಲು ತೋಜಿದ ಬತ್ತಂಡ. ಬಂಟ್ವಾಳ ತಾಲೂಕು ನರಿಕೊಂಬು ಗ್ರಾಮದ ಶಂಭೂರು ಬರ್ಕೆ ಕೈತಲು ಪಾಕ ವರ್ಷಲಿಡ್ದು ಪಡಿಲುಪುರ್ನ ಕಂಡುಡು ಕರಿನ 4 ವರ್ಷಲಿಡ್ದು ಶಂಭೂರದ ದಕ್ಷಿಣದ ಶಿರ್ಡಿ ಸಾಯಿ ಮಂದಿರದ ನಿಲೆಟ್ ಬಾರ್ದಬುಲೆ ಮಲ್ತೊಂದು ಬೆನ್ನಿ ಸಾಗಲಿಗೂ ಉಮೇದು ಕೊರೊಂದು ಬೈದೆರ. ಬೇತೆ ಸಂಘ ಸಂಸ್ಥೆಲು ಬರವು ಕಲ್ಪನಕ್ಲು ಊರ್ದಕ್ಲು ಅಕ್ಲಿನ ಈ ಬೆನ್ನಿದ ಕಾರ್ಯಗೂ ಸಾಕಾರ ಕೊರೊಂದು ಬೈದೆರ. ಈ ಸರ್ತಿ BC ರೋಡ್ದ ಬಿ ಮೂಡ ಸರಕಾರಿ ಪದವಿ ಪೂರ್ವ ಕಾಲೇಜಿದ ಬರವು ಕಲ್ಪನ NSS ಸೇವಿಡುಪ್ಪುನಕ್ಲು ಒಟ್ಟು ಸೇರೊಂದೆರ. ನೂದುರ್ದಲ ಹೆಚ್ಚ ಕಾಲೇಜು ಜೋಕ್ಲು ಕೆಸರು ಕಂಡಗು ಜತ್ತದ ನೀಚ ನಡಿಯರ. ಊರ್ದ ಬೆನ್ನಿ ಸಾಗುಲಿದ ಪುಂಜೋನಕ್ಲು ಬಕ ಸಾಯಿ ಮಂದಿರದ ಮುಖ್ಯಸ್ಥರ ಸಾಯಿ ಸೂರಜ್ ವಿದ್ಯಾರ್ಥಿಲೆಗ ನೇಜ ನಡ್ಪುನ ಬಗೆಟ್ ಮಾರ್ಗದರ್ಶನ ಕೊರಿಯರ. ಹಿರಿಯರ್ನ ಸೂಚನೆ ಪಾಲಿತೊಂದು ಮೇಟಿ ವಿದ್ಯೆಗಿಂತ ಕೋಟಿ ವಿದ್ಯೆಯೇ ಮೇಲು ಕನ್ನಡೋಡು ಪನ್ಪುನಂಚ ಬೈಲು ಪನ್ಪುನ ಬರೋ ಮಂದಿರಡು ಅನುಭವ ಮಲ್ತೊಂಡೆರ. ಬಿ ಮೂಡ ಕಾಲೇಜಿದ ಜೋಕ್ಲೆನ ಒಟ್ಟುಗು ಉಪನ್ಯಾಸಕರ ನೇಚ ನಡೆದು ಗುಮನವೈತೆರ. ಒಂಜಿ ಮೇಡ್ದು ಬುಡಂದ ಬೂರ್ನ ಬರ್ಸ ನನ್ನೊಂಜಿ ಮೇಟ್ ಐತಾರದ ರಜೆ ಇಂದಿನ ಮಾತ ಲೆಕ್ಕೋಗುದೆತನೊಂದೆ ಜೋಕ್ಲೆನ ಒಟ್ಟುಗು ಜೋಕ್ಲಾದ ಕ್ಲಾಸ್ ದಿಕ್ಕಂದಿನ ಹೊಸ ಅನುಭವನು ಕಂಡುಡು ಪಡಿವಂಡೆರ. ದಿನತ ಅಖೀರಿಗ ಮಲ್ಲ ಐನ ಕಂಡ ನಡೆದು ನಟ್ಟಿ ಮುಗಿತು ಕುರಿಯರ. ಕಾಲೇಜಿದ ಪ್ರಿನ್ಸಿಪಾಲರು ಯೂಸಫ್ ವಿಟ್ಲ, ಹಿರಿಯ ಉಪನ್ಯಾಸಕರ ದಾಮೋದರಯ್ಯಿ, NSS ಘಟಕದ ಯೋಜನಾಧಿಕಾರಿ ಬಾಲಕೃಷ್ಣ ನಾಯಕ್, ಉಪನ್ಯಾಸಕರ ಅಬ್ದುಲ್ ರಜಾಕ್, ದಿವ್ಯಾ, ರಾಧಾ, ಶಮಿತಾ, ಹರ್ಷಿತ ಬಕ, ಟೀಚರ್ ಗೀತಾ, ಊರ್ದ ಪುಂಜೋನಕ್ಲು ಜವನೇರು ಈ ಬರವು ಕಲ್ಪನಕ್ಲ ಒಟ್ಟುಗು ನಟ್ಟಿಡು ಸೇರೊಂಡೆರ. ಕರಿನ 4 ವರ್ಷಡು ಪಡಿಲುಪುರ್ನ ಕಂಡಲೆಡ್ ಶಿರ್ಡಿ ಸಾಯಿ ಮಂದಿರದ ನಿಲೆಟ್ ಸಾಕುಲಿ ಮಲ್ತದ ಬತ್ತಿನ ಅರಿನ ರಾಮನವಮಿ ದಿನ ಸಾಯಿ ಮಂದಿರಗು ಬರ್ಪುನ ಮಾತಾ ಭಕ್ತರೆಗ ಒಂಜೊಂಜಿ ಕಿಲತಂಚ ಪ್ರಸಾದ ರೂಪಡು ಪಟ್ಟುಂಡು. ಅಗತ್ಯ ಉಪ್ಪುನ ಬಡವರೆಗ್ಲ ಪಟ್ಟದು ಒರಿನ ಅರಿನ ಸಾಯಿ ಮಂದಿರಡು ಗುರುವಾರ ಮಧ್ಯಾಹ್ನ ಬೊಕ್ಕ ರಾತ್ರಿದ ನುಪ್ಪು ಪ್ರಸಾದಗೂ ಗಲಸುನ್ ವಾಂದ್ ಶಂಭೂರು ಶಿರ್ಡಿ ಸಾಯಿ ಮಂದಿರದ ಮುಖ್ಯಸ್ಥರ ಸಾಯಿ ಸೂರಜ್ ತಿರಿಪಾಯರ. ಶಂಭೂರು ಸಾಯಿ ಮಂದಿರ ಸೇವಾ ಟ್ರಸ್ಟ್ ಇಲ್ಲಿ ನಡೆಯುವಂತಹ ನೇಜಿ ನಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ. ಇಂದಿನ ಯುವ ಮಕ್ಕಳಿಗೆ ನೇಜಿ ನಡುವ ಪದ್ಧತಿಯ ಬಗ್ಗೆನೇ ಗೊತ್ತಿಲ್ಲ. ನೇಜಿ ಬಿಡಿ, ಗದ್ದೆ ಅಂದರೆ ಏನು ಅಂತ ಕ್ಲಾಸಲ್ಲಿ ಕೇಳಿದರೆ ಎಲ್ಲ ಮಕ್ಕಳಿಗೆ ಗೊತ್ತಿಲ್ಲ. ಅಂತಹ ಮಕ್ಕಳಿಗೆ ಇಂದಿನ ಯುವ ಜನರಿಗೆ ಹಿರಿಯರ ಕಾಲದ ಆ ನೇಜಿ ನೋಡುವಂತಹ ಪದ್ಧತಿ ಇರ್ಬೋದು ಅಥವಾ ನೇಜಿ ತೆಗೆಯುವಂತಹ ಪದ್ಧತಿ ಇರ್ಬೋದು, ಇದೆಲ್ಲವನ್ನು ನಮ್ಮ ಇಂದಿನ ಯುವ ಜನಾಂಗಕ್ಕೆ, ಯುವ ಮನಸ್ಸುಗಳಿಗೆ ತಿಳಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಗದ್ದೆಯ ಮಣ್ಣಲ್ಲಿ ಏನೋ ಒಂದು ಆರೋಗ್ಯವರ್ಧಕ ಶಕ್ತಿ ಅಡಗಿದೆ. ಅದನ್ನು ನಮ್ಮ ಇಂದಿನ ಮಕ್ಕಳು ಕೂಡ ಅದನ್ನು ಬಲವರ್ಧಕ ಪಡಿಸಿಕೊಳ್ಳಿ ಎನ್ನುವಂಥ ನೆಲೆಗಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಮಕ್ಕಳನ್ನು ಇವತ್ತು ಒಂದು ದಿವಸದ ನೇಜಿ ನಡುವ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ಸಾಧಾರಣ ಒಂದು 100 ಹತ್ತಿರ ಮಕ್ಕಳು ಈ ಒಂದು ಕೆಲಸ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆಂತೇಳಿದರೆ ನಾವು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೇವೆ NSSನ ಒಂದು ಕಾರ್ಯಕ್ರಮ ಇದನ್ನು ಮಾಡಬೇಕು ಅಂತೇಳಿ. ಆದರೆ ಈ ಸಲ ನಮ್ಮ ಶ್ರೀ ಶಿರಡಿ ಸಾಯಿ ಮಂದಿರದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಸೂರಜ್ ಸರ್ ಅವರ
ಒಂದು ಕೋರಿಕೆ. ಅವರು ಹೇಳಿದರು ನಮ್ಮ ಮಕ್ಕಳಿಂದಲೇ ಈ ಸಲ ಒಂದು ನೇಜು ನೆಡುವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಹಾಗೆ ಈ ಕೃಷಿ ಪ್ರಧಾನದ ರಾಷ್ಟ್ರ ಭಾರತ. ಈ ಭಾರತದಲ್ಲಿ ಈಗ ಕೃಷಿ ಕುಂಟುತ್ತಾ ಇದೆ. ಭತ್ತದ ಕೆಲಸ ಮಾಡೋರು ಬಹಳ ಕಡಿಮೆ ಆಗಿದ್ದಾರೆ. ಹಾಗೆ ಈ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಈಗಿನ ಪೀಳಿಗೆಗೆ ಇದು ಗೊತ್ತಾಗಬೇಕು. ಈಗಿನ ಈ ಮಕ್ಕಳು ಮುಂದಿನ ಪೀಳಿಗೆ ಅದನ್ನು ಹಸ್ತಾಂತರಿಸಬೇಕು. ಕುಡ್ಲದ ಉರುವ ವೀಲ್ಸ್ಪೇಟದ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಅಂದಾಜು 1 ಕೋಟಿ ರೂಪಾಯಿ ಖರ್ಚಿಡು ಪಿರಕಟ್ಟರೈತದ ಭಕ್ತರಡ ಬಿನ್ನೊಯ್ತನ್ನ ವಿಜ್ಞಾಪನ ಓಲೆ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ನಡೆತಂಡ. ಕುಡ್ಲ ಉರ್ವದ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಜೀರ್ಣೋದ್ಧಾರ ಆಯ್ರೈತದ 1 ಕೋಟಿ ರೂಪಾಯಿ ಖರ್ಚಿಡ ಪಿರ ಪುಸತಾದ ಕಟ್ಯರೆ ಸಮಿತಿ ಕಟ್ಟದ ಅಂಗಾರೆ ಭಕ್ತರಡ ಭಿನ್ನೈತ್ವನ್ನ ವಿಜ್ಞಾಪನ ಒಲೆ ಬಿಡುಗಡೆಗೆ ಅಟ್ಟಣೆ ಆದಿತ್ತಂಡ. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ದುಂಬುದ ಗುರುಕಾರ್ಯರು ಡಾಕ್ಟರ್ BG ಸುವರ್ಣ ಗುರುಕಾರ್ಮಿಡ ಶಾಸಕರು ವೇದವ್ಯಾಸ ಕಾಮತ್ ಭಿನ್ನೈತ್ವನ್ನ ಓಲೆ ಬಿಡುಗಡೆ ಮಲ್ತೆರ. ಮಾತಾ ಕಾರ್ಯಕ್ರಮಲು ದೈವದ ಇಚ್ಛೆ ಪ್ರಕಾರನೇ ನಡಪುಂಡು. ಜೀರ್ಣೋದ್ಧಾರ ಕಾರ್ಯ ಆವಡೊಂದಾಂಡ ಮಾತಿರ್ನಲ ಸಾಕಾರ ಭಾರಿ ಅಗತ್ಯ. ಎಡ್ಡೆ ಕಾರ್ಯ ಪೊರ್ಲುಡು ನಡಪಡಂದು ಪಂಡ್ಯರ. ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ ಬಬ್ಬು ಸ್ವಾಮಿನ ಕ್ಷೇತ್ರಲು ಏತೋ ಉಂಡು. ಎಡ್ಡೆ ಕಾರ್ಯಲಿಗೆ ದೈವ ದೇವರನ ಕೃಪೆ ಖಂಡಿತ ಒಪ್ಪುಂಡು. ಒಂದು ಮಾತು ದೈವದ ಕಾರಣಿಕ ಅಂದು ಪಂಡ್ಯರ. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ತುಳು ನಾಟಕ ಬೊಕ್ಕ ಸಿನಿಮಾ ನಿರ್ದೇಶಕರು ವಿಜಯಕುಮಾರ ಕುಡಿಯಾಲ ಬೈಲ್ ಉರುವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರ ಲಕ್ಷ್ಮಣಾಮೀನ್ ಕೋಡಿಕಲ್ ಇಂಜಿನಿಯರ್ ಬಾಬಾ ಅಲಂಕಾರ್ ಉರುವ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಗುರಿಕಾರ್ಯರು ಬಾಲಕೃಷ್ಣ US ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಗುರುಕಾರ್ಯರು ಗಣೇಶ್ ಕುಲಾಲ್ ಪಾಲಿಕೆ ಸದಸ್ಯರು ಕಿರಣ್ ಕುಮಾರ್ ದುಂಬುದ ಪಾಲಿಕೆ ಸದಸ್ಯರು ರಾಧಾಕೃಷ್ಣ ಸಮಿತಿದ ಪದಾಧಿಕಾರುలు ಪೊಂಜೋಲೆನ ಸಮಿತಿ ಪದಾಧಿಕಾರುలు ಕಾರ್ಯಕ್ರಮ ಇಟ್ಟಿದ್ದಾರೆ. ಎಷ್ಟೋ ವರ್ಷದ ತುಂಬ ಆತಿನಂಚನ ದೈವಸ್ಥಾನ ಹಿಡಿದ ಅವರ ಜೀರ್ಣೋದ್ಧಾರ ಮಲ್ತದು ಪುನರ್ನಿರ್ಮಾಣ ಮಲ್ತದು ಬ್ರಹ್ಮಕಲಶಾಭಿಷೇಕನ ಮಾತ ಮಲ್ಪೋಡು ಬಂದಿರಂಚಿನ ಒಂಜಿ ಆದೇಶನ ಈ 4 ವರ್ಷದ ಇಂಚ ಮಲ್ತೊಂದುಲ್ಲೇರು. ಅಂಚಿನ ಸಂದರ್ಭಡು ಮೇಲ್ನೋಟವು ತೂನಗ ಇತ್ತೇನೆ ಬಾರಿ ಪೊರ್ಲುಂಡು ದೈವಸ್ಥಾನ ಆಂಡ ಐತ ಉಲಾಯ್ದ ವಿಷಯ ದೈವಕ್ಕೆ ಮಾತ್ರ ಒಂದೇ ನಂಗೆ ಬನಿಯರ ಸಾಧ್ಯ ಆ ಪರತ್ ದೈವಸ್ಥಾನನ ದೆತದು ಹೊಸತ್ತು ದೈವಸ್ಥಾನದ ಮುಹೂರ್ತವು ಶಿಲಾನ್ಯಾಸ ಮಲ್ತದು ಐದು ಬೊಕ್ಕ ಐಟು ಮಾತ ಭವ್ಯವಾಯಿ ನೆಂಚಿನ ಒಂಜಿ ಸ್ಥಾನ ಮುಂಡಿಗೆನ ನಿರ್ಮಾಣ ಮಲ್ತದು ನಿಶ್ಚಿತ ದಿನತಾನಿ ಅವೇನು ಪುನಃ ಪ್ರತಿಷ್ಠೆ ಮಲ್ಕೊಡು ಪಂಪಿರಂಚಿನ ಆದೇಶನ ಮುರನಿ ನಮ್ಮ ನಿಜರೂ ಕೂಡ ಒಂದಿತ್ತಿರಂಚಿನ ಬಬ್ಬುಸ್ವಾಮಿನ ಮಾಣಿಚ್ಚಿಲ್ದ ಶುಭ ನುಡಿತು ನಮ್ಮ ಕೇಂದ್ರ ನಮ್ಮ ಮುಲ್ಪ ನಮ್ಮ ದೈವಸ್ಥಾನದ ಜೀರ್ಣೋದ್ಧಾರ ಆಯ್ರುಂಡು ಐದ ಕಾರ್ಯಕ್ರಮದ ಇಡೀ ಸ್ವರೂಪ ವಾವ ಕಾರ್ಯಕ್ರಮ ವಾವ ಹಂತಡಿ ಎಂಚ ಮಲ್ಪೆರೊಂಡು ಏರ್ನ ಮಾರ್ಗದರ್ಶನ ಮಲ್ಪೆರೊಂಡು ಐಕ ಸಮಾಜದ ಪ್ರತಿಯೊಂದು ಬಂಧುಲು ಹಿಂದೂ ಸಮಾಜದ ಪ್ರತಿಯೊಂದು ಗೌರವಾನ್ವಿತ ವ್ಯಕ್ತಿಗಳು ಭಾಗವಹಿಸೋಡು ತನ್ನ ಮನದ ಸಹಕಾರ ಕೊರಡು ಐತ ಮುಖಾಂತರ ಈ ಒಂದು ವಿಶೇಷವಾದ ದೈವದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುಡು ಅಂದು ಪಂಪುಂಚಿನ ವಿಚಾರನ ನೆಟ್ಟು ಕಾರ್ಯಕ್ರಮಡು ಕುರ್ತು ಐಕಾದ ಮುಂದೇನು ಯಶಸ್ವಿಯಾದ ಎಡ್ಡ ರೀತಿಯ ಮಲ್ಪುಂಚಿನ ಜಿಮ್ಮೆದಾರಿ ಎಂಕರು ಎಂಕ್ಲೆಗೆ ಜಿಮ್ಮೆದಾರಿ ಎಂಜಿನ ಅಂದು ಪಡೆದಾಂಡ ಆ ಸಂದರ್ಭದ ಪರಿಸ್ಥಿತಿಗೆ ತಕ್ಕ ಸರಿಯಾದ ಅವಕಾಶ ತೆಗೆದುಪುನಗ ಅವಕಾಶನ ಸದುಪಯೋಗ ಮಲ್ತೊಂದು ಬೇಲೆ ಮಲ್ತೊಂದು ಪೂಪುನಂಚಿನ ನಮ್ಮ ಜಿಮ್ಮೆದಾರಿ. ಹಿಂದುತ್ವದ ಮಣ್ಣದ ಸಂಸ್ಕಾರ ಸಂಸ್ಕೃತಿನ ನನ್ನತಾಲ್ಮಗು ಪೊಲಬ್ಮಲ್ತುನ ಕೊರ್ಪುನ ಕೆಲಸ ಕೆಸರ ಕಂಡದ ಗೊಬ್ಬುಲೆಡ್ದು ಆವೊಂದುಂಡೊಂದು ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಪಂತೆರ. ಕೃಷ್ಣಾಪುರ ಕೆಸರು ಕಂಡ ಗೊಬ್ಬುದ ಕೂಟ 2024 ಉದಿಪನ ಮಲ್ತದ 6 ಪಾತಿರಿಯರು. ಅಭ್ಯುದಯ ಭಾರತಿ ಸೇವಾ ಟ್ರಸ್ಟ್ ಗಣೇಶಪುರ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಾಟಿಪಳ್ಳಿಯಿಂದ ತನಿಲೆಟ್ ಕ್ರೀಡಾ ಭಾರತಿ ಕುಡ್ಲದ ಜತೆ ಸೆರಿಗೆಡ್ ಯುವಕ ಮಂಡಲ 5ನೇ ವಿಭಾಗ ಕೃಷ್ಣಾಪುರ ಬೊಕ ಊರದ ಸಂಘ ಸಂಸ್ಥೆನ ಸಾಕಾರುಡು ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ನಿಲೆಟ್ ಕಾಟಿಪಳ್ಳ ಗಣೇಶಪುರಟು 22ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉಚ್ಚೆಯಲೆಕ್ಕೊಡು ಕೃಷ್ಣಾಪುರ ಕೆಸರು ಕಂಡ ಗೊಬ್ಬುದ ಕೂಟ 2024 ಐತಾರ ನಡೆತಂಡ.
ಕರಿದುಪೋಯಿನ ನಾರಾಯಣ ಶೆಟ್ಟಿ ಬಕ ಜೋಕ್ಲೆನ ಕೃಷ್ಣಾಪುರ ಐನನ ವಿಭಾಗದ ಕಂಡೋಡು ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಗೊಬ್ಬುದ ಕೂಟ ಉದಿಪನ ಮಲ್ತದ ಭಾರತ ಮಾತಿನ ಪಟಕು ಪುರ್ಪ ಪಾಡಿಯರ ಹಿಂದುತ್ವದ ಮಣ್ಣದ ಸಂಸ್ಕಾರ ಸಂಸ್ಕೃತಿ ನನದ ಅಲ್ಮಗು ಪೊಲಬ್ ಮತ್ತು ಕೊರ್ಪನ ಕೆಲಸ ಹಿಂದೆಡ್ದು ಹಾಕೊಂಡು ಹಿಂದುಲನ ಮೇಲುಗು ಬೂರ್ನ ಪುರ್ತುಡು ಐನ ಎದುರ್ಸಾಯ್ರೆ ಜವನ ಜವಂದಿ ಅಲ್ಮಗು ನಮ್ಮ ಇತ್ತೇನೆ ಜಾಗೃತಿ ಮೂಡವನ ಕೆಲಸ ಮಲ್ಪುಡಾತನಂದು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಂಡ್ಯರ ಕ್ರೀಡಾ ಭಾರತಿ ಕರ್ನಾಟಕದ ಒತ್ತುಗುರ್ಕಾರ್ಯರು ನಾಗರಾಜ ಶೆಟ್ಟಿ ಪಾತಿರ್ದ ತುಳುನಾಡು ಬುಟ್ಟಿನ ನಮ್ಮ ಮಾತ ಮಣ್ಣಡು ಗುಬ್ಬುನಾತ್ ನಮ್ಮ ಸಮಸ್ಯೆ ದೂರ ಹಾಕೊಂಡು ಜಾತಿ ಮತ ಭೇದ ಮತದ ನಮ್ಮ ಮಾತ ಒಂಜೇದ ಪನ್ಪನ ಮನಸ್ಸುಡು ಇಂದೆಟ್ ಪಾಲ್ದಿತುನುಗ ನಮ್ಮ ಆರೋಗ್ಯ ಎಡ್ಡೆ ಹಾಪುಣೊಂದು ಪಂಡ್ಯರ ಕ್ರೀಡಾ ಭಾರತಿ ಕ್ಷೇತ್ರೀಯ ಸಂಯೋಜಕರು ಚಂದ್ರಶೇಖರ ಜಾಗೀರ್ದಾರ್ ಮಲ್ಲ ಭಿನ್ನರಾದಿತ್ಯರ ಬಿಜೆಪಿ ಜಿಲ್ಲಾ ಒತ್ತುಗುರು ಕಾರ್ಯರ ತಿಲಕ್ ರಾಜ್ ಕೃಷ್ಣಾಪುರ ಗುರುಕಾರ್ಮೆ ವಹಿಸುತ್ತಿದ್ದರು. ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ್ಮೀ ಶೇಖರ ದೇವಾಡಿಗ, ಲೋಕೇಶ್ ಬುಳ್ಳಾಜೆ, ಪ್ರಶಾಂತ ಮೂಡೈಕೋಡಿ, ಭರತ್ರಾಜ್ ಕೃಷ್ಣಾಪುರ, ಬಿ ಸದಾಶಿವ ಐತಾಳ, ದೇವೇಂದ್ರ ಕೋಟ್ಯಾನ್, ಸುಂದರ ಬಂಗೇರ, ಅಶೋಕ್, ಪ್ರಸಾದ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಭಾಸ್ಕರ ಕುಲಾಲ್, ದೀಪಕ್ ಅತ್ತಾವರ ಉದಿಪನ ಲಿಸ್ಟ್ ಪಾಲ್ದಿತ್ತುಂಡರ. ಕೆಸರ ಕಂಡುಡು ತರಾವರಿ ಗುಬ್ಬುಳು ನಡೆತಂಡ ಎಲ್ಯ ಮಲ್ಲ ಇಂಚ ಮಾತೆರ್ಲ ಗುಬ್ಬುಲೆಡು ಪಾಲ್ದಿತ್ತುಂಡರ. ಈಗಿನ ಕಾಲಘಟ್ಟದಲ್ಲಿ ಇಂದಿನ ಧಾರ್ಮಿಕ ಹಾಗೂ ಸಂಸ್ಕೃತಿಗಳನ್ನು ನಾವು ಅಳಿವಿನ ಅಂಚಿಗೆ ಕೊಂಡೊಯ್ತಾ ಇದ್ದೇವೆ. ಅದನ್ನು ಪುನರಪ್ಪಿ ನೆನಪಿಸುವಂತಹ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಸಮಿತಿಯಲ್ಲಿ ನಡೀತಾ ಇದೆ. ಇದಕ್ಕಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಈ ಪರಿಸರದಲ್ಲಿ ಹಿಂದುತ್ವ ಉಳಿಬೇಕು, ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯಲ್ಲಿ ಧಾರ್ಮಿಕ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು ನಮ್ಮದು ಎಂಬುದನ್ನು ಕಲಿಸುವುದರಿಂದ ಅರಿವು ಮೂಡಿಸುವ ಮುಖಾಂತರ ಎಲ್ಲ ಬಾಲಗೋಕಗಳ ಸಹಿತ ಈ ಒಂದು ಧಾರ್ಮಿಕ ಸೇವಾ ಸಮಿತಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಕ್ಕಳು ಮುಂದಿನ ಪೀಳಿಗೆ ಧಾರ್ಮಿಕತೆ, ಸಂಸ್ಕೃತಿ, ಒಳ್ಳೆಯ ಜ್ಞಾನವನ್ನು ಪಡೆದು ಅರಿವು ಇನ್ನೊಬ್ಬರಿಗೆ ಅರಿವನ್ನು ಮೂಡಿಸುವಂತಾಗಲಿ. ಕ್ರೀಡಾ ಭಾರತಿ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಹೊರಟಿದೆ ಅದು ಸಮಾಜದಲ್ಲಿ ಕಾಣಿಸ್ತಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಆಟ ಆಡಬೇಕು ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಆಟ ಆಡುವಂಥ ಸ್ವಭಾವ ಮೊದಲಿಂದಲೂ ಬಂದಿರುವಂಥದ್ದು. ಬೇಸಿಗೆ ಕಾಲದಲ್ಲಿರಲಿ, ಮಳೆಗಾಲದಲ್ಲಿರಲಿ, ಚಳಿಗಾಲದಲ್ಲಿರಲಿ ಅದಕ್ಕೆ ತಕ್ಕಂಥ ಆಟಗಳನ್ನು ಹುಡುಕೊಂಡು ಜೋಡಿಸ್ಕೊಂಡು ನಾವು ಆಡುವಂಥದ್ದು. ಅದರ ಮೂಲಕ ಇಲ್ಲೊಂದು ಸಂಸ್ಕೃತಿಯೇ ವಿಕಾಸ ಆಗಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಮಳೆಗಾಲ ಬಂದಾಗ ಕೆಸರಿನಲ್ಲೂ ಆಟ ಆಡ್ತಾ ಆನಂದವನ್ನು ಅನುಭವಿಸುವಂಥ ಸ್ವಭಾವ ನಮಗೆಲ್ಲರಿಗೂ ಆಗಬೇಕು ಅನ್ನುವಂಥದ್ದು. ಕರ್ನಾಟಕ ನೀಂದುನ ಸಂಸ್ಥೆದ ನೆಲೆಟ್ ಜುಲೈ 5 ಮುಟ್ಟ ನಡತಿನ ಎನ್ಆರ್ಜೆ ರಾಜ್ಯ ಮಟ್ಟದ ಸಬ್ ಜೂನಿಯರ್ ನೀಂದುನ ಪಂತೊಡು ಕುಡ್ಲದ V1 ಎಕ್ವಾ ಸೆಂಟರ್ಡ್ ನೀಂದುನ ತರಬೇತಿ ಪಡೆಯೊಂದುಪ್ಪನ ಕುಮಾರಿ ಶ್ರುತಿ ದಿವಾಕರ್ ಬೇತೆ ಬೇತೆ ಇನ್ನಾಮಲೆನ ಗೆದ್ದಿದೆರ. ಕರ್ನಾಟಕ ನೀಂದುನ ಸಂಸ್ಥೆದ ನೆಲೆಟ್ ಜುಲೈ 5 ಆಜಿಬಕ 7 ಇಂಚ ಮೂಜಿದಿನ ಎನ್ಆರ್ಜೆ ರಾಜ್ಯ ಮಟ್ಟದ ಸಬ್ ಜೂನಿಯರ್ ನೀಂದುನ ಪಂತ ನಡೆತದಂಡ. ಪಂತೊಡು ಕುಡ್ಲದ V1 ಎಕ್ವಾ ಸೆಂಟರ್ಡ್ ನೀಂದುನ ಬಗೆಟ್ ಹೆಚ್ಚಿಗೆ ಕಲ್ತೊಂದುಪ್ಪನ ಕುಮಾರಿ ಶ್ರುತಿ ದಿವಾಕರ್ ಬೇತೆ ಬೇತೆ ಇನ್ನಾಮಲೆನ ಗೆದ್ದಿದೆರ. ಸಬ್ ಜೂನಿಯರ್ ವಿಭಾಗಡು 5 ಬಂಗಾರದ ಪದಕ ಬಕ 2 ಬೊಳ್ಳಿದ ಪದಕದ ಒಟ್ಟುಗು ವೈಯಕ್ತಿಕ ಚಾಂಪಿಯನ್ ಆತೆರ. ಆತೆ ಹತ್ತು ಒಡಿಶಾಡ್ ನಡುಪರೆ ಉಪ್ಪುನ ರಾಷ್ಟ್ರ ಮಟ್ಟದ ನೀಂದುನ ಪಂತುಗು ಶ್ರುತಿ ದಿವಾಕರ್ ಪಾಲ್ದು ತೊನೆಯರೆ ಅಜಪು ನಡೆತದಂಡ. ಉಳ್ಳಾಲ ತಾಲೂಕದ ನರಿಂಗಾಣ ಲವಕುಶ ಜೋಡುಕೆರೆ ಕಂಬಳ ಬೋಳ ಮೋರ್ಲ ಮೂಜನೆ ವರ್ಷದವು ಗೌಜಡ್ ನಡಪರೆತ್ತದ ಕಂಬಳದ ಕುದಿಮೂರ್ತ ನಡಪಾದಿರ. ಉಳ್ಳಾಲ ತಾಲೂಕದ ನರಿಂಗಾಣ ಗ್ರಾಮ ಪಂಚಾಯತದ ಬೋಳ ಮೊರ್ಲ ಲವಕುಶ ಜೋಡುಕೆರೆ ಕಂಬಳ ಈ ಸರ್ತಿ ಮೂಜನೆ ವರ್ಷದ ವಾತಿತ್ತದ ಕಂಬುಲದ ಕುದಿಮೂರ್ತ ಅಟ್ಟಣೆ ಮಲ್ತದಿತ್ತೆರ. ಕಂಬಳ ಸಮಿತಿದ ಹಿರಿಯರ ಮೋರ್ಲ ಚಂದ್ರಹಾಸ ಶೆಟ್ಟಿ ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನದ ತೀರ್ಥಪ್ರಸಾದನು ಜೋಡುಕರೆಕ್ಕೆ ತಲಿತದ ಕುದಿ ಕಂಬಳದ ಮೂರ್ತಾಂಡ್. ಲವಕುಶ ಜೋಡುಕೆರೆ ಕಂಬಳ ಸಮಿತಿದ ಕಾರ್ಯಗುರು ಕಾರ್ಯರ ಪ್ರಶಾಂತ್ ಕಾಜುವ ಪಜೀರ್ ಪಾತಿಡ್ದು
ಕರಿನ 2 ವರ್ಷಲಿಡ ದಾಲ ಅಡೆತಡೆದ ಅಂತೆ ದೈವದೇವರನ ದಯಟು ಈ ನಾಡ್ದು ಜನಕ್ಲಿಡ್ದು ನರಿಂಗಾನ ಕಂಬಲ ಪೊರ್ಲುಡು ನಡತದಂಡ ನನ್ನ ಮಿತ್ತಗಳ ಮುಲ್ಪ ಕಂಬಲ ಪೊರ್ಲುಡು ನಡತೊಂದು ಬರಡೊಂದು ಎಡ್ಡೆಪ್ಪು ಬೈಕೇರ ನರಿಂಗಾನ ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಸಮಿತಿದ ಕಾರ್ಯಂತೆರ ನವಾಸ್ ನರಿಂಗಾನ ಕಂಬಳ ಸಮಿತಿದ ಸಂಚಾಲಕರ ಗಿರೀಶ್ ಆಳ್ವಾ ಮೋರ್ಲ ವರ್ಕಾಡಿ ದೇವಂದ ಪಡ್ಪು ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಕರುಣಾಕರ ಶೆಟ್ಟಿ ಮೋರ್ಲ ಸಮಿತಿದ ಪದಾಧಿಕಾರ್ಲ ಐತಪ್ಪ ಶೆಟ್ಟಿ ದೇವಂದ ಪಡ್ಪು ಮೋರ್ಲ ಸುಂದರ ಪೂಜಾರಿ ಪ್ರೇಮಾನಂದ ರೈನೆತ್ತಿಲ ಅರುಣ್ ರಾಜ್ ಕುಡ್ಲ ಯಕ್ಷಗಾನ ಅಕಾಡೆಮಿ ಸದಸ್ಯರು ಗುರುರಾಜ ಭಟ್ ಈ ಪೊರ್ತುಡಿತ್ತೆರ ಈ ಕಂಬಳ ಮಲ್ತಿನ ಹಿಡಿದಾದ್ರೆ ನಮಗೆ ಮಾತ್ರ ಈ ಊರಿಗೂ ಭಾರಿ ಅದು ಕುಸಿತ ವಿಚಾರ ಒಟ್ಟರು ರಾಜಕೀಯ ಬಿಡ್ದು ಈ ಕಂಬಳ ಭಾರಿ ಪೊರ್ಲುಡು 2 ವರ್ಷ ನಡತಿಲ್ಲ 3 ವರ್ಷದ ಕಂಬಳ ನಮ್ಮ ಭಾರಿ ಅದು ಪೊರ್ಲುಡು ನಡಬಹುದು ಅಂದ್ಕೊಂಡು ದೇವರನ್ನ ಇರಾದೆ ನಮ್ಗೆ ಮಾತ್ರ ಈ ಊರಿಗೊಂಜಿ ಈ ಕಂಬಳ ಅಜಾಡ ಮರವಾದ ಉಪ್ಪುಡು ಸೂರ್ಯಚಂದ್ರ ಇತ್ತನಾತ್ ವರ್ಷ ಪೊಣ್ಣು ನಮಯ ಸಮಯ ಉಲ್ಲ ಇಜ್ಜಂದ ಪ್ರಶ್ನೆ ಇತ್ತು ಈ ಕಂಬಳ ಪೊರ್ಲುಡು ವರ್ಷದ ವಿಜೃಂಭಣೆ ಆದ ಈ ಜನಕ್ಲೆ ಊರ್ದಕ್ಲೆ ಖುಷಿ ಅವ್ರು ಬಂದು ಇರಾದೇರಿ ನಮ್ಮ ಮಾತ್ರ ಒಟ್ಟಿಗೆ ಸೇರ್ದ ಇನ್ನೀ ಮಲ್ಪನ ಕುದಿಮೂರ್ತ ಎಲ್ಲಂಜಿ ನಡಪನ ಕಂಬಳ ಹೆಚ್ಚಿನ ಪಕ್ಷ ಕರಿ ವರ್ಷ ಆಪಿನ ದಿನಟ್ಟೆ ಜನವರಿ 2ನೇ ವಾರಡೆ ನಂಗೆ ಹೆಚ್ಚಿನ ಪಕ್ಷ ದಿನ ನಮ್ಮ ಪರ್ಮನೆಂಟ್ ದಿನ ಮಲ್ಪನ ಬಂದಿದ್ದ ನಿರ್ಣಯ ಮಲ್ದ ಅಂಚಾದ ಪುನಗ ಭಾರಿ ಆತು ಬೇತೆ ಕೆಲಸలు ಮಾತ್ರ ಆಯರಂಡು ಐಕ್ ಮಾತ್ರ ದೈವದೇವ್ರನ್ನ ಆಶೀರ್ವಾದ ಬೋಡು ಬಕ್ಕ ದೈವದೇವ್ರನ್ನ ಐಕ್ ಅನುಗ್ರಹಗಳ ಬೋಡು ಅಂಚ ಪೂರ ಎಣ್ಣಿದೆ ಇನ್ನು ಶಾಸಕರಿಗೆಲ್ಲ ಪಂಡದಿತ್ತ ಈಗೆಲ್ಲ ಮಲ್ಪಲೆ ಬಂತೇರೆ ಸಾಧ್ಯಾಂಡ ಬರ್ಪೆ ಬಂತೇರೆ ಈ ಕಾರ್ಯಕ್ರಮ ಯಶಸ್ವಿಯಾವಡು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಇತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು